ಬಂಟ್ವಾಳ ತಾಲೂಕಿನ ಕಸಬಾ ಗ್ರಾಮದ ಇಜ್ಜಾ ಶಿವಕ್ಷೇತ್ರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಮಾರ್ಚ್ 27ರಿಂದ ಮಾರ್ಚ್ 31ರವರೆಗೆ ನಡೆಯಲಿದ್ದು, ಇದರ ಪೂರ್ವಭಾವಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಭಾನುವಾರ ಸಂಜೆ ಇಜ್ಜಾ ಶಿವಕ್ಷೇತ್ರದಲ್ಲಿ ನಡೆಯಿತು. ಪ್ರಧಾನ ಅರ್ಚಕ ಪವಿತ್ರ ಪಾಣಿ ಸತ್ಯನಾರಾಯಣ ಭಟ್ ಮಾತನಾಡಿ, ದೇವರ ಅನುಗ್ರಹದಂತೆ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಕಾರ್ಯ ನಡೆಯುತ್ತಿದೆ. ದೇವಸ್ಥಾನದ ನಿರ್ಮಾಣ ಕಾರ್ಯದೊಂದಿಗೆ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ನಡೆಯಬೇಕಾಗಿದ್ದು, ಎಲ್ಲರೂ ಸಹಕಾರ ನೀಡುವಂತೆ ಕೋರಿದರು. ನೂತನವಾದ ಆಲಯ ಕಡ್ಡಾಯವಾದ ಅಗತ್ಯವಾದ ನಿರ್ಮಾಣ ಆವೋಡಿ ಐಕು ಮಾಡ್ತಾ ಬೋಡಾಂಜಿನ ಸಹಕಾರನು ಪರಮಾತ್ಮನ ಕೃಪೆಡ್ದು ಎಂಕಲೆ ಪ್ರಾಪ್ತಿ ಆಪುಂಡು ಧೈರ್ಯಡು ಜಪಲೆ ಆರ್ನ ಒಂಜಿ ಬೇರೆ ಸಹಾಯ ಉಂಡು ಪಡ್ಪಂತಿನ ಒಂಜಿ ಧೈರ್ಯದ ಪಾತೆರನು ದೈವಜ್ಞರ ಮುಖಾಂತರವಾದ ಪಡೆವನ್ನು ಕ್ಷೇತ್ರದ ತಂತ್ರಿಲಾಂಚಿನ ಶ್ರೀ ವಿದ್ಯಾಶಂಕರ ಬೋಳೂರು ಬೇರ್ನ ನೇತೃತ್ವಡು ಆರ್ನ ಹಿರಿಯರಾಂಚಿತನ ನಮ್ಮ ಬೋಳೂರು ಪುರುಷೋತ್ತಮ ಭಟ್ರು ಆರ್ನ ಅಮ್ಮೇರಾಂಚಿತನ ನಮ್ಮ ಬೇರ್ಲ ಈ ಸಾನ್ನಿಧ್ಯಕ್ಕೆ ಬರ್ತದೇರು ಅಂಚನೆ ಅಕ್ಲೇನ ಪೂರ ಮಾರ್ಗದರ್ಶನ ಊರು ದಕ್ಲೇನ ಪೂರ ಸೇರ್ಸಾ ಒಂದು ಪರ ಊರುದ ಮಾತ ಭಕ್ತರೇನ ಪ್ರತ್ಯೇಕ ವಿಭಾಗ ಸಮಿತಿ ಉಪಸಮಿತಿ ಪೂರ ಮತ್ತೊಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಟುಂಬ ಪ್ರಬೋಧನ್ ಅಚ್ಯುತ ಭಟ್ ಬಿರಮೂಲೆ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮದು ಎನ್ನುವ ಭಾವನೆಯೊಂದಿಗೆ ಎಲ್ಲರೂ ಬ್ರಹ್ಮಕಲಶೋತ್ಸವದ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಯಶಸ್ವಿಯಾಗಿ ನಡೆಸಲು ಸಾಧ್ಯವಿದೆ. ಸಮಿತಿ ಉಪಸಮಿತಿಯ ಪದಾಧಿಕಾರಿಗಳು ಈ ದೇವತಾ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಎಂದರು. ಬ್ರಹ್ಮಕಲಶೋತ್ಸವ ಅಂತ ಹೇಳಿದಾಗ ಅದು ಹೇಗೆ ನಡೀತದೆ ಅಂತಂದ್ರೆ ಆ ಊರಿನ ಜನರ ಒಂದು ಮಾನಸಿಕತೆ ಅದನ್ನು ಪೂರ್ತಿ ಒಂದು ಪ್ರದರ್ಶನ ಮಾಡುವಂತ ಜಾಗ ಬ್ರಹ್ಮಕಲಶೋತ್ಸವ. ಯಾವುದೇ ಕ್ಷೇತ್ರ ಹೇಳಿ ಅಲ್ಲಿಯ ಜನರ ಸಹಕಾರ, ಅಲ್ಲಿಯ ಜನರ ಭಕ್ತಿ, ಆ ಶ್ರದ್ಧೆಯ ಒಂದು ಅಭಿವ್ಯಕ್ತತೆ ಏನ್ ಹೇಳ್ತದೆ ಅದು ಆ ಕ್ಷೇತ್ರ ನೋಡಿದಾಗ ಗೊತ್ತಾಗ್ತದೆ ಅಂತೆ. ನಾವು ಅನೇಕ ಬ್ರಹ್ಮಕಲಶ ಭಾಗವಹಿಸಿದ್ದೇವೆ. ನಮ್ಮ ಹತ್ತಿರದ ನೀವು ಕೇಳಿರ್ಬೋದು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಅಂತ. ಅದು ಆಗಲಿಕ್ಕೆ ದೊಡ್ಡ ದೇವಸ್ಥಾನ, ಅದು ಇಡೀ ತಾಲೂಕಿಗೆ ಒಂದು ಕೇಂದ್ರ ಅಂತ ಹೇಳ್ಬೋದು. ಆ ಬ್ರಹ್ಮಕಲಶ ನಮಗೆ ಕೂಡ ಭಾಗವಹಿಸುವಂತ ಅವಕಾಶ ಇತ್ತು, ನಾವು ಸಹ ಕಾರ್ಯಕರ್ತರಾಗಿ ಇದ್ದೀವಿ. ಆದರೆ ಇಡೀ ಊರಿನ ತಾಲೂಕಿನ ಜನ ಅದನ್ನು ಹೇಗೆ ಭಾಗವಹಿಸಿದ್ರು ಅಂದ್ರೆ, ನಾನು ನನ್ನ ಕೆಲಸ ಏನ್ ಮಾಡಬೇಕು, ಇಡೀ ಭಜನಾ ಮಂದಿರಗಳಿರ್ಬೋದು ಎಲ್ಲ ಕ್ಷೇತ್ರಕ್ಕೆ ಸಂಬಂಧಿಸಿ ವ್ಯಾಪ್ತಿಗೆ ಸಂಬಂಧಿಸಿ. ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಅಶೋಕ್ ಕುಮಾರ್ ಹೊಸ್ಮಾರು, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ರಾಜೇಶ್ ಎನ್ ನೆಕ್ಕರೆ, ನಾಗೇಶ್ ಸಾಲಿಯಾನ್ ಬಂಟ್ವಾಳ, ಮುರಳೀಧರ್ ಭಟ್ ಹಳೆಗೇಟು, ಅಧ್ಯಕ್ಷ ಚಂದ್ರಶೇಖರ ಪೂಜಾರಿ ಮಲ್ದಾರ್ ಗದ್ದೆ, ಉಪಾಧ್ಯಕ್ಷ ವಿಶ್ವನಾಥ ಪೂಜಾರಿ ಕುಂಡಿಕಂಡ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೂಜಾರಿ ದೇವರಗದ್ದೆ, ಜೊತೆ ಕಾರ್ಯದರ್ಶಿಗಳಾದ ಮನೋರಂಜನ್ ಶೆಟ್ಟಿ ದರ್ಬೆ, ದಿನೇಶ್ ಕಾಂಜರಕೋಡಿ, ಕೋಶಾಧಿಕಾರಿ ಸುಧೀರ್ ಪರಾಡ್ಕರ್, ಗೌರವ ಸಲಹೆಗಾರರಾದ ಗಂಗಾಧರ ಸಾಮಾನಿ, ದಿನೇಶ್ ಭಂಡಾರಿ ಬಂಟ್ವಾಳ, ಹರೀಶ್ ಕೋಟ್ಯಾನ್ ಕುದನೆ, ಸಂಘಟನಾ ಕಾರ್ಯದರ್ಶಿ ಶೇಖರ ಸಾಲ್ಯಾನ್, ಸುಭಾಷ್ ಕುಲಾಲ್, ಹೊರೆಕಾಣಿಕೆ ಸಮಿತಿ ಗೌರವಾಧ್ಯಕ್ಷ ಪುಷ್ಪರಾಜ್ ಭಂಡಾರಿ ಪ್ರಮುಖರಾದ ಆನಂದ್ ಆಚಾರ್ಯ ದರ್ಬೆ, ಕೃಷ್ಣಪ್ಪ ನಾಯ್ಕ ದರ್ಬೆ, ಶಾಂತಪ್ಪ ಪೂಜಾರಿ, ಬೊಡಂಗ ಪೂಜಾರಿ, ಹರೀಶ್ ಬೈಪಾಸ್, ಧರ್ಣಪ್ಪ ಪೂಜಾರಿ ರಾಮನಗರ, ಪುರುಷೋತ್ತಮ ಭಟ್, ಗೌರಿ ಅಮ್ಮ, ಪುರುಷೋತ್ತಮ ಕಾಂಜಿರಕೋಡಿ, ಮಹಿಳಾ ಸಮಿತಿ ಅಧ್ಯಕ್ಷ ಹರಿಣಾಕ್ಷಿ ಇಜ್ಜಾ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.